ಆ ಊರಿಗೆ ಹೊಸದಾಗಿ ಬಂದಿದ್ದ ಜಯಾ ಟೀಚರ್ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಸರಸ್ವತಿ. ಇವಳ ಪೂರ್ವಾಪರವನ್ನು ತಿಳಿದುಕೊಂಡು ಅವಳಿಗೆ ಬುದ್ಧಿವಾದ ಹೇಳಿದರು ಟೀಚರ್. ನೀನು ಕಷ್ಟಪಟ್ಟು ಚೆನ್ನಾಗಿ ಓದಿ SLCಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಆಮೇಲೆ ಅಮ್ಮನ ಮಾತಿಗೆ ಕಟ್ಟಿಬಿದ್ದು ಕಾಲೇಜಿಗೆ ಹೋಗದೇ ಇದ್ದಿದ್ದು ದೊಡ್ಡ ತಪ್ಪು. ಆಗಿದ್ದಾಯ್ತು ಬಿಡು. ಈಗ ಅದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಈ ಮನೆ ಕೆಲಸಗಳ ಮಧ್ಯೆ ನೀನು ಕಲಿತಿರೋ ವಿದ್ಯೆಯನ್ನು ಮರೆತರೆ ಮುಂದೆ ಆ ವಿದ್ಯೆ ನಿನ್ನನ್ನೇ ಮರೆತು ನಿನ್ನನ್ನು ಉಪಯೋಗಕ್ಕೆ ಬಾರದೇ ಇರೋ ಹಾಗೆ ಮಾಡಬಹುದು. ನೋಡು, ಮನುಷ್ಯನ ಜೀವನದಲ್ಲಿ ಏನು ಬೇಕಾದರೂ ಕಷ್ಟ ಬರಬಹುದು. ಆಗ ಯಾವುದು ನಿನ್ನ ಉಪಯೋಗಕ್ಕೆ ಬಾರದೇ ಇರಬಹುದು. ಆಗ ನಿನ್ನನ್ನು ಕೈ ಹಿಡಿದು ಕಾಪಾಡೋದು ನೀನು ಕಲ್ತಿರೋ ವಿದ್ಯೆ ಮಾತ್ರ. ನನ್ನ ಹತ್ರ ಬೇಕಾದಷ್ಟು ಕತೆ ಕಾದಂಬರಿಗಳ ಪುಸ್ತಕ ಇದೆ. ಬಿಡು ಸಿಕ್ಕಾಗೆಲ್ಲ ಅದನ್ನು ಓದಿ ವಾಪಸ್ ಮಾಡು. ಆಮೇಲೆ ದಿನಕ್ಕೊಂದು ಪುಟದಷ್ಟಾದರೂ ಬರಿ. ಇದರಿಂದ ಅಕ್ಷರಗಳು ಚೆನ್ನಾಗಿರುತ್ತೆ. ಸರಸ್ವತಿಗೆ ಏನು ಹೇಳಬೇಕೆಂದು ತೋಚದೆ, ಆಯಿತು ಟೀಚರ್, ಹಾಗೇ ಮಾಡ್ತೀನಿ. ನೀವು ನನಗೆ ಒಳ್ಳೆ ಉಪಕಾರ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ಟೀಚರ್ ಎಂದು ಅವರಿಂದ ಪುಸ್ತಕವನ್ನು ಪಡೆದಳು. ಬಿಡುವು ಸಿಕ್ಕಾಗ ಪುಸ್ತಕಗಳನ್ನು ಹಿಡಿದು ವಿಧೇಯ ವಿದ್ಯಾರ್ಥಿಯಂತೆ ಓದುತ್ತಿದ್ದಳು. ಈಗ ಅವಳಿಗೆ ಕನಸು ಕಾಣಲು ಹೊಸ ಹೊಸ ವಿನ್ಯಾಸಗಳು ಸಿಗತೊಡಗಿದವು. ಕಷ್ಟ ಸುಖಗಳ ಏರಿಳಿತದ ಬಾಳನ್ನು ಅನುಭವಿಸಿ ಜೀವನವನ್ನು ಒಂದು ಸ್ಥಿಮಿತದಲ್ಲಿ ಕಾಣುತ್ತಿದ್ದ ಹನುಮಕ್ಕನಿಗೆ ಬದುಕೆಂದರೆ ಕೇವಲ ಉರುಳಾಡುತ್ತಿರುವ ರಾತ್ರಿ ಹಗಲಿನ ಚಕ್ರಬಂಡಿ. ಆದರೆ ಸರಸ್ವತಿಗೆ ಪ್ರತಿ ನೋಟ, ಪ್ರತಿ ವಿಚಾರಗಳೆಲ್ಲವೂ ನವನವೀನ, ನಿತ್ಯ ನೂತನ. ಇತ್ತೀಚೆಗೆ ಅವಳ ಕನಸುಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದವು. ಬದಲಾವಣೆ ಪ್ರಕೃತಿಯ ನಿಯಮ. ಬದುಕಿನ ಪ್ರತಿ ಹಂತದಲ್ಲೂ ಮುನ್ನಡೆಯುವಾಗ ಉಡುಗೆ ತೊಡುಗೆ, ವಿಚಾರ, ಆಸೆ ಆಕಾಂಕ್ಷೆಗಳು, ಭಾವ ಸ್ಪಂದನೆಗಳು ಹೊಸ ಹೊಸ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವುದು ಸಹಜ. ಇದಕ್ಕೆ ಇವಳ ಕನಸೂ ಸಹ ಹೊರತಲ್ಲ. ಕನಸೆನ್ನುವುದು ಸುಪ್ತ ಮನಸ್ಸಿನ ಬಯಕೆಗಳ ಪ್ರತೀಕ. ಒಂದು ಸುಂದರವಾದ ಮನೆ, ಅದಕ್ಕೊಬ್ಬ ಯಜಮಾನ, ತಾನು ಆ ಮನೆಯ ಯಜಮಾನಿ, ಮತ್ತವನ ಪ್ರೇಮದಾಸಿ. ಅವನು ದುಡಿದು ದಣಿದು ಮನೆಗೆ ಬರುವಾಗ ಒಪ್ಪ ಓರಣವಾಗಿ ಅಲಂಕಾರಗೊಂಡ ತಾನು ಅವನನ್ನು ನಗುನಗುತ್ತಲೇ ಸ್ವಾಗತಿಸಿ ಉಪಚರಿಸುವುದು, ಅವನಿಗಿಷ್ಟವಾದ ಅಡುಗೆಗಳನ್ನು ಮಾಡಿ ಬಡಿಸಿ ಅವನಿಂದ ಹೊಗಳಿಸಿಕೊಳ್ಳುವುದು, ಅವನೊಂದಿಗೆ ಕೀಟಲೆ ತುಂಟಾಟ. ಒಂದು ವೇಳೆ ಆತ ಬಡವನಾದರೆ ಅವನೊಂದಿಗೆ ತಾನೂ ಸಹ ದುಡಿದು ತಮ್ಮ ಗೂಡಿನಲ್ಲಿ ತಮ್ಮ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು. ತಾನವನ ಹೆತ್ತವರ ಪ್ರೀತಿಯ ಸೊಸೆಯಾದರೆ ಅವನು ತನ್ನ ತಾಯಿಯ ಪ್ರೀತಿ ಪಾತ್ರ ಅಳಿಯನಾಗಬೇಕು. ಹೀಗೆ ಒಂದಕ್ಕೊಂದು ವಿಭಿನ್ನವಾದ ಚಂದದ ಕನಸುಗಳು. ಇದನ್ನೆಲ್ಲ ಮುಚ್ಚಿದ ಕಣ್ಣೊಳಗಿನ ಪರದೆಯ ಮೇಲೆ ಸಿನಿಮಾದಂತೆ ಮೂಡಿಸಿಕೊಂಡರೆ ಅದೇನೋ ಸಂಭ್ರಮ. ಹಾಗಂತ ಅವಳ ಚಿತ್ತಚೋರನಿಗೆ ನಿರ್ದಿಷ್ಟ ಆಕಾರ, ಎತ್ತರ, ಬಣ್ಣ, ರೂಪ, ವಿದ್ಯೆ, ಅಂತಸ್ತು ಯಾವುದೂ ಇಲ್ಲ. ಅದು ಅವಳಿಗೆ ಬೇಕಾಗಿಯೂ ಇಲ್ಲ. ಅವಳ ಹರೆಯದ ಹೊಂಗನಸು ಬಯಸುವುದು ಪ್ರೇಮಮಯೀ ಜೀವನ ಸಂಗಾತಿಯ ಶ್ರೀಮತಿ ಪಟ್ಟ, ತನ್ಮೂಲಕ ತನಗೊಂದು ಅಸ್ತಿತ್ವ. ಅವಳ ಸುಂದರ ಕನಸುಗಳಿಗೆ ಅವಳು ಓದುವ ಕಥೆಗಳೇ ಹಂದರ.